ಹಾಯ್ ಎಲ್ಲ ಹೇಗಿದ್ದೀರಿ? ಎಲ್ಲ ಆರಾಮಾಗಿದ್ದೀರಿ ಅಂದ್ಕೊಳ್ತೀನಿ. ಸಂಜೆ ಟೈಮು, ಮಳೆ ಅಂತೂ ಇಲ್ಲ ನೋಡಿ, ಒಳ್ಳೆ ಬಿಸಿಲಿದೆ ಸ್ವಲ್ಪ. ಇವಾಗ ಮಳೆ ಇಲ್ಲ, ಹಾಗೆ ಕೂತ್ಕೊಂಡಿದ್ವಿ. ದಿವಸ ನಾನು ಶಾಲೆಗೆ ಕರ್ಕೊಂಬಂದು ಕೂತ್ಕೊಂಡಿರುವಾಗ ಹಾಗೆ ನೆನಪಾಯಿತು ಏನಾದರೂ ಮಾಡಿ ತಿನ್ನೋಣ ಅಂಥೇಳಿ. ಸೌಮ್ಯ ಒಳಗಡೆ ರೆಡಿ ಮಾಡ್ತಾ ಇದ್ದಾಳೆ. ಏನಂತ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಹೇಳಿದೆ ಬೇಡ ಅಂತೇಳಿ, ನಿಲ್ಲಿ ಕಷ್ಟ ಆಗುತ್ತೆ ನಿಮಗೆ ಅಂತೇಳಿ. ಆದ್ರೂ ನಿಂತ್ಕೊಂಡು ಮಾಡ್ತಾನೆ ಇದ್ದಾಳೆ. ಎಂತ ಮಾಡ್ತಿರೋದು? ಗೆಣಸಿದ್ದು ಪೋಡಿ. ಗೆಣಸಿನ ಪೋಡಿ, ಕೆಂಪು ಗೆಣಸು ಬರುತ್ತಲ್ಲ, ಆ ಗೆಣಸಿದ್ದು ಪೋಡಿ ಮಾಡಲಿಕ್ಕೆ ರೆಡಿ ಮಾಡಿ ಆಲ್ರೆಡಿ ಒಂದೆರಡು ಮಾಡಿರ್ಬೋದು. ಅವ್ರು ಮಾಡಿದ್ದಾಳೆ, ಒಂದು 2-3 ಮಾಡಿದ್ದಾಳೆ. ಸಣ್ಣದೊಂದಿತ್ತು, ಸುಮ್ಮನೆ ಅಂದ್ರೆ ಇವ್ರು ತಿನ್ನಲ್ಲ, ಬೇಯಿಸಿ ಕೊಟ್ರೆ ತಿನ್ನಲ್ಲ, ನನ್ನ ಮಗನ್ ಮುಟ್ಟಲ್ಲ. ನಿಜವಾಗ್ಲೂ ಅದು ಹೆಲ್ತಿಗೆ ತುಂಬಾ ಒಳ್ಳೇದು. ಕೆಲವರು ಅಲ್ಲ ಗ್ಯಾಸ್ಟಿಕ್, ಬಟ್ ಅದು ಹೌದು, ಆದ್ರೆ ಹೆಲ್ತಿಗೆ ತುಂಬಾ ಒಳ್ಳೇದು. ಪೋಡಿ ಮಾಡಿ ತಿನ್ಬಹುದು, ಬೇಯಿಸಿ ತಿನ್ಬಹುದು. ಅಂದ್ರೆ ಪೋಡಿ ಮಾಡಿದ್ರೆ ಸ್ವಲ್ಪ ಅಂದ್ರೆ ಎಣ್ಣೆಯಲ್ಲಿ ಕರಿತೀವಲ್ಲ, ಆರೋಗ್ಯ ಅಷ್ಟು ಒಳ್ಳೇದಿರಲ್ಲ ಅಂತ ಅದಕ್ಕೆ ಬೇಯಿಸಿ ಕೊಡ್ತೀನಿ. ನನ್ನ ಮಗ ಮುಟ್ಟಲ್ಲ. ಆದ್ರೆ ನಾವು 2 ವರ್ಷ ಆಯ್ತು ಯಾವುದೇ ಸನ್ಫ್ಲವರ್ ಆಯಿಲ್ ಆಗಲಿ ಯಾವುದೇ ಆಯಿಲ್ ಯೂಸ್ ಮಾಡ್ತಾ ಇಲ್ಲ. ಅಂದ್ರೆ ತೆಂಗಿನ ಎಣ್ಣೆ, ಅದು ಸಹ ಇಲ್ಲಿ ಗಾಣದ ನಮ್ಮ ವಾಮಂಜೂರಲ್ಲಿ ಸಿಗುತ್ತೆ, ಅಲ್ಲಿಂದ ತಂದು ನಾವು ಗಾಣದ ಎಣ್ಣೆ ಅದನ್ನ ಯೂಸ್ ಮಾಡ್ತಿದ್ವಿ. ಗಾಣ ಅಂತಂದ್ರೆ ಏನು ಎತ್ತ ಹಾಕಿ ಗಾಣ ಮಾಡೋದಲ್ಲ, ಮೋಟ್ರು. ಬಟ್ ಅದು ಏನು ಕಡಿಯತ್ತೋ ಅದು ಬಂದು ಮರದ್ದು, ಹಾಗೆ ಅದೇನು ಬಿಸಿ ಆಗಲ್ಲ. ನ್ಯಾಚುರಲ್ ಆಗಿರುವಂಥ ಆಯಿಲ್ನ ನಾವು ಯೂಸ್ ಮಾಡ್ತಾ ಇರೋದು. ಅದೇ ಎಣ್ಣೆನ ಸಹ ನಾವು ಸೋಪ್ ಸಹ ಮಾಡ್ತಾ ಇದ್ದೀವಿ ನೋಡಿ. ಸ್ವಲ್ಪ ನಾನು ಬೇರೆ ಅದರಲ್ಲಿ ಕೆಲಸದಲ್ಲಿ ಬಿಸಿ ಇದ್ದೆ, ಹಾಗೆ ಒಂದು ಸೈಡ್ ಸ್ವಲ್ಪ ಇದೆ. ಇವರು ಮೊಬೈಲ್ ಇಟ್ಕೊಂಡ್ರು ನೋಡಿ, ಸಣ್ಣ ಬಣಲಿಟ್ಟು 4 ಹಾಕಿದ್ದಾಳೆ. ಅಂದ್ರೆ ಇವ್ರಿಗೆ ತುಂಬಾ ಎಣ್ಣೆ ಹಾಕೊಂತಾರೆ. ಅದು ಎಣ್ಣೆಯಲ್ಲಿ ಕರೆದ ಮೇಲೆ 1-2 ಸಲ ಮಾಡಿದ್ರೆ ಮಾತ್ರ ಚೆನ್ನಾಗಾಗೋದು. ಮತ್ತೆ ಅದನ್ನ ಎಣ್ಣೆ ಅದೇ ಯೂಸ್ ಮಾಡಿ ಚೆನ್ನಾಗಲ್ಲ, ರುಚಿ ಹೋಗುತ್ತೆ. ಅದು ಎಣ್ಣೆ ಸಹ ಒಳ್ಳೆದಿರೋದಿಲ್ಲ. ಹಾಗಾಗಿ ನಾವು ಎಷ್ಟು ಬೇಕಷ್ಟೇ ಹಾಕೋದು ಅವ್ರು. ಈಗ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ಇದರಲ್ಲಿ ಮತ್ತೆ ನೀರುಳ್ಳಿ ಕಟ್ ಮಾಡ್ಲಿಕ್ಕೆ ಹೇಳಿದೆ, ನೀರುಳ್ಳಿ ಬಜ್ಜಿ ಮಾಡುವ ಅಂತ. ಅದು ನನಗೆ ತುಂಬಾ ಇಷ್ಟ, ಇದಕ್ಕಿಂತ ಅದು ತುಂಬಾ ಇಷ್ಟ. ಅದನ್ನು ಮುನ್ನೆಯಿಂದ ಎಣಿಸ್ತಾ ಇದ್ದೆ ಮಾಡೋಣ ಅಂತ. ಅವ್ರು ಕಟ್ ಮಾಡಿ ಕೊಡ್ತಾ ಇರ್ಲಿಲ್ಲ ನನಗೆ. ಅಂದ್ರೆ ನನಗೆ ನೀರುಳ್ಳಿ ಕಟ್ ಮಾಡಿ ಕೊಡ್ತಿರ್ಲಿಲ್ಲ ಆವಾಗ. ನೀರುಳ್ಳಿ ಕಟ್ ಮಾಡೋಣ ಅಂದ್ರೆ ನನಗೆ ಅದು ಅಲ್ಲಿ ಕಟ್ ಮಾಡುವ ನನ್ನ ಕಣ್ಣಲ್ಲಿ ನೀರು ಬರ್ತದೆ, ಅದಕ್ಕೆ ಸ್ವಲ್ಪ ದೂರ ಇದ್ದೆ. ಈರುಳ್ಳಿ ಕಟ್ ಮಾಡುವಾಗ ತುಂಬಾ ಅಳ್ತಾಳೆ ಇವಳು, ತುಂಬಾ ನೀರು ಬರ್ತದೆ ಕಣ್ಣಲ್ಲಿ. ನಾನು ಅದಕ್ಕೆ ಈರುಳ್ಳಿನ ಕಟ್ ಮಾಡಿ ಕೊಟ್ಟೆ. ಇದಾದ ನಂತರ ಅದು ಬೇರೆನೆ, ಅದಕ್ಕೆ ಇದನ್ನು ಹುರಿಗಡ್ಲೆ ಸ್ವಲ್ಪ ತಂದಿದ್ದಾರೆ, ಹಂಗ ಇರ್ಲಿಲ್ಲ ಅಂತೆ. ಅಲ್ಲಿ ಇರ್ಲಿಲ್ಲ, ನಾನು ಅದಕ್ಕೆ ಇದು ತಂದಿದ್ದೆ. ನಾವು ಹುಡಿ ಅಷ್ಟು ಯೂಸ್ ಮಾಡಲ್ಲ, ಇದನ್ನ ನಾವು ತಂದು ಹುಡಿ ಮಾಡಿ ಯೂಸ್ ಮಾಡೋದು. ಹುಡಿ ಇಲ್ಲೆಲ್ಲ ಮಿಕ್ಸ್ ಇರುತ್ತೆ. ಇಲ್ಲಿ ಒಂದು ಸ್ವಲ್ಪ ಹಾಕಿಟ್ಟಿದ್ದಾಳೆ, ಇಲ್ಲೊಂದು ಇಷ್ಟಿದೆ. ಇದಿಷ್ಟು ಹಾಕಿದ ಮೇಲೆ ನೆಕ್ಸ್ಟ್ ಈರುಳ್ಳಿ ಬಜ್ಜಿ. ನೀರುಳ್ಳಿ ಬಜ್ಜಿ ಮಾಡುದು ತುಂಬಾ ಅಂದ್ರೆ ನಾವು ಹೀಗೆ ನೀರ್ ಹಾಕಿ ಎಲ್ಲ ಮಾಡಲ್ಲ. ನಾನು ನೀರುಳ್ಳಿನ ಸರಿ ಈಚಕ್ಕೆ ಅದರಲ್ಲಿ ನೀರು ತೆಗೆದು ಆಮೇಲೆ ಹುಡಿ ಹಾಕಿದ್ರೆ ಆಯ್ತು. ಅಂದ್ರೆ ನೀವು ಹೆಚ್ಚಿಗೆ ನೀರು ಬರುತ್ತಲ್ಲ, ಅದನ್ನೇ ಮತ್ತೆ ಎಕ್ಸ್ಟ್ರಾ ನೀರು ಹಾಕ್ಲಿಕ್ಕಿಲ್ಲ, ಹಾಕ್ಬಾರ್ದು. ಅದು ಚೆನ್ನಾಗಲ್ಲ ಎಕ್ಸ್ಟ್ರಾ ನೀರು ಹಾಕಿ, ಒಂಥರ ಆಗ್ತದೆ. ಇದು ಕ್ರಿಸ್ಪಿ ಬರ್ತದೆ ಮತ್ತೆ ರುಚಿ ಚೆನ್ನಾಗಿ ಬರುತ್ತೆ. ನಿಮಗೆ ನೀರುಳ್ಳಿಯ ಫುಲ್ ಫ್ಲೇವರ್ ಸಿಗುತ್ತೆ. ಅವಳಲ್ಲಿ ಬಜ್ಜಿ ಮಾಡ್ತಿದ್ದಾಳೆ. ಇನ್ನೊಬ್ಬ ನೋಡಿ, ಇವನು ಇಲ್ಲಿ ಕುತ್ಕೊಂಡು ಏನೋ ಕಾರ್ಟೂನ್ ಅಂತ ನೋಡ್ತಾನೆ. ಕಾರ್ಟೂನ್ ಯಾವುದು, ನಮ್ಮ ಟಾಮ್ ಅಂಡ್ ಜೆರಿ ನೋಡ್ತಾ ಇಲ್ಲಿ ಕೂತ್ಕೊಂಡಿದ್ದಾನೆ. ಎಂತ ಆಗ್ತಂತ? ಹಲ್ಲು ಅಲ್ಗುತ್ತುಂಟಲ್ಲ, ಇನ್ನೊಂದು ಹಲ್ಲು ಅಲ್ಗುತ್ತುಂಟು ನೋಡಿ. ಇನ್ನು ಹಲ್ಲು ತೆಗಿಬೇಕು, ಇದು ಅಲ್ವಾ? ನಾವು ಚಿಕ್ಕರಿರುವಾಗ ಈ ಹಲ್ಲು ತೆಗೆದೊಂದು ಒಳ್ಳೆ ಕಾಮಿಡಿ ಇತ್ತು. ಸ್ವಲ್ಪ ಅದು ತುಂಬ ಅಲಗಿದಾಗ ಅದಕ್ಕೊಂದು ಹಗ್ಗನ ಕಟ್ಟಿ ಹಗ್ಗನ ಹಿಡಿದು ಎಳಿತಿದ್ವಿ. ಇಲ್ಲಂತಂದರೆ ನಾವೇನು ಮಾಡ್ತೀವಿ ಅಂದರೆ ಕೈಯಲ್ಲಿ ಎಳಲಿಕ್ಕೆ ಭಯ, ಹಾಗೆ ಕಿಟಕಿ ಕಟ್ಟೋದು, ಕಿಟಕಿ ಕಟ್ಟಿ ಯಾರ ಹತ್ರ ಸ್ವಲ್ಪ ತಳ್ಳಿಕ್ಕೆ ಹೇಳೋದು. ಆಗ ನಮ್ಗೆ ಗೊತ್ತಾಗೋದಿಲ್ಲ, ಕಣ್ಮುಚ್ಚಿ ನಿಂತಿರ್ತೀವಿ. ಅವನು ಬೇಗ ಹೋಗಿತ್ತ ಸ್ವಲ್ಪ ಸ್ಪೀಡಾಗಿ ತಳ್ತಾರೆ, ಆಗ ತಕ್ಕಂತ ಹಲ್ಲು ನೇತಾಡ್ತಿರೋದು ಕಿಟಕಿಲಿ. ಹಾಗೆ ಮಾಡುವ. ಅವನು ಟಿ ವಿಲಿ ಬ್ಯುಸಿಯಾಗಿದ್ದಾನೆ. ಎಂತ ನಾಚಿಕೆ. ಮೊದಲು ಚೆನ್ನಾಗಿ ಮಾತಾಡ್ತಿದ್ದ, ವಿಡಿಯೋಲಿ ಅವನೇ ಮಾಡ್ತಾ ಇದ್ದ. ಬಟ್ ಇವಾಗ ತುಂಬ ನಾಚಿಕೆ. ಎಂಥ ವಿಷಯ ಅಂತ ಗೊತ್ತಿಲ್ಲ. ಯಾಕೆ ನಾಚಿಕೆ? ಎಕ್ಸಾಮ್ ಅಂತ. ಎಕ್ಸಾಮ್ ಅವನು ಟಾಮ್ ಅಂಡ್ ಜೆರಿ ನೋಡ್ತಿದ್ದಾನೆ ಅಲ್ಲ. ಎಕ್ಸಾಮ್ ಅವನು ಟಾಮ್ ಅಂಡ್ ಜೆರಿ ನೋಡೋದಲ್ಲ ನೀನು? ಅದು ನಾಳೆ ಅದೇನಾ ಎಕ್ಸಾಮ್ ಬರೋದು? ಮತ್ತೆ
ಇದು ವಿಡಿಯೋ ಟೀಚರ್ ನೋಡ್ತಾರೆ, ನಿಮ್ಮ ಮಿಸ್ ನೋಡ್ತಾರೆ ವಿಡಿಯೋ. ನಿಮ್ಮ ಮಿಸ್ ಹೆಸರಂತ, ನಿಮ್ಮ ಮಿಸ್ ಹೆಸರಂತ? ಸರಿತಾ ಮಿಸ್. ಸರಿತಾ ಮಿಸ್ ನೋಡ್ತಾರೆ ವಿಡಿಯೋನ. ಎಂತ ಹೇಳುದು ಮತ್ತೆ? ಐ ಡೋಂಟ್ ನೋ. ಅಯ್ಯೋ ದೇವ. ನಾನು ಯಾಕೆ ನೀರುಳ್ಳಿ ಮತ್ತೆ ಹಾಕಿದೆ ಅಂದರೆ ಅದೇ ಪಾತ್ರಕ್ಕೆ ಹಾಕಿ ಮಾಡೋಣ ಅಂತ. ಸುಮ್ಮನೆ ಅದು ವೇಸ್ಟ್ ಆಗ್ತದಲ್ವ ಇಲ್ಲಾಂದರೆ. ಈ ಥರ ಚೆನ್ನಾಗಿ ಇದು ಇವರು ದೊಡ್ಡ ದೊಡ್ಡದು ಇಷ್ಟು ಈ ಥರ ಕಟ್ ಮಾಡಬಾರ್ದು, ಈ ಥರ ಕಟ್ ಮಾಡಬೇಕು. ಅದು ಈರುಳ್ಳಿ ಒಳಗೆ ಈರುಳ್ಳಿ ಇತ್ತಲ್ಲಿ. ಅದೇ ನನಗೆ ಆಗಲ್ಲ, ಇದು ಕಣ್ಣು ಉರಿತಾ ಉಂಟು. ಆದರೆ ಅದು ಬೇಡ ಕಾಣಿ ಸುಮ್ಕಿರ್ರೆ. ಆಗಲ್ಲಪ್ಪ, ಅದು ಸ್ಮೆಲ್ ತಗೊಂಡು ಬೇಗ ನೋಡಿ. ಅದು ಮುಗಿ ಕ್ಲಿಪ್ ಹಾಕಬೇಕು. ಸ್ಮೆಲ್ ತಗೊಂಡ್ರೆ ಕಣ್ಣಲ್ಲಿ ನೀರು ಬರುದು, ಇಲ್ಲದೆ ಬರುದಿಲ್ಲ. ಇದಕ್ಕೆ ಸ್ವಲ್ಪ ಹುಡಿ ಹಾಕಿದ್ದು ಕಡಿಮೆ ಆಯಿತು, ಆದರೂ ಪರವಾಗಿಲ್ಲ, ನಡೀತದೆ. ಅದಿನ್ನು ಹುಡಿ ಸಹ ಇಲ್ಲ. ಅದಕ್ಕೆ ನನಗೀಗ ಲಾಕ್ಡೌನ್ ನೆನಪರ್ತುಂಟು. ಲಾಕ್ಡೌನಲ್ಲಿ ಈ ದಿನಕ್ಕೆ ಮಾಡ್ತಾ ಇದ್ವಿ. ನಮ್ಮ ಫುಡ್ ಮೀಡಿಯಾದಲ್ಲಿ ತುಂಬ ರೆಸಿಪಿಗಳು ಮಾಡಿ ಹಾಕಿದ್ವಿ ಆ ಟೈಮಲ್ಲಿ. ಆಮೇಲೆ ಅವಳಿಗೆ ವರ್ಕ್ ಸ್ಟಾರ್ಟ್ ಆಯಿತು, ಆಗ್ತಿರ್ಲಿಲ್ಲ. ಈಗ ಪುನಃ ಅದೇ ನೆನಪಾಗ್ತುಂಟು. ಈಗ ಈ ಥರ ಸಣ್ಣ ಸಣ್ಣ ಮಾಡಿಬಿಟ್ರೆ ಆಯಿತು. ರೆಡಿ ಆಯಿತು. ಫಸ್ಟ್ ಟೇಸ್ಟ್ ನಂದಿದೆ. ಫಸ್ಟ್ ಅಂತಲ್ಲಿ ಕೆಲವು ಆಯಿತು, ಅದು ಆವಾಗಲೇ ನಿಂತುಕೊಂಡು ಚೆನ್ನಾಗುಂಟು. ಅಮ್ಮ ಬಿಡ್ಸ, ಅದು ಮಳೆ ಬರ್ತಾ ಇರಬೇಕು, ಸೂಪರ್ ಆಗ್ತದೆ. ಇದ್ರ ಒಟ್ಟಿಗೆ ತಿನ್ಬೇಕು ಮತ್ತೆ ಸಹ ಸೂಪರ್ ಆಗ್ತದೆ. ಅವರು ತಿನ್ನುವಾಗ ಖಾಲಿ ಆಗ್ತದೆ. ನನಗೆ ಸ್ಮೆಲ್ ಕೇಳಿ ಕೇಳಿ ತಿನ್ಲಿಕ್ಕೆ ಬೇಡ ಅನಿಸ್ತುಂಟು, ಹಾಗಾಗ್ತುಂಟು. ಅದನ್ನ ಕಾಯಿಸಿದ್ದಾನಲ್ಲ, ತೆಂಗಿನ ಎಣ್ಣೆಯಲ್ಲಿ ಮಾಡಿದ್ರಿಂದ ತೆಂಗಿನ ಎಣ್ಣೆನೇ ಪರಿಮಳ ತುಂಬ. ಬೇರೆ ಎಣ್ಣೆಯಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ. ಅವನು ನೀರುಳ್ಳಿ ಬಜ್ಜಿ ಮಾತ್ರ ತಿನ್ನುದು, ಇದು ಮುಟ್ಟಲ್ಲ. ಮಾತಾಡ, ಏನ್ ಮಾತಾಡೋದು ಅಂದ್ರೆ ಅವನು ನಗುವೆ ಜಾಸ್ತಿ ಆಯ್ತು. ಅವನಿಗೆ ನಾಚಿಕೆ ಜಾಸ್ತಿ ಆಗಿದೆ. ಈಗ ಶಾಲೆ ಹೋದಲ್ಲ. ನಮ್ದು ಗಿಡ ಎಲ್ಲ ಏನಾಯ್ತು, ಇದಕ್ಕೆ ಯಾಕೆ ಈ ತರ ಕಟ್ಟಿದಂದ್ರೆ ಒಂದು ಬೆಕ್ಕು ಬಂದು ನಮ್ಮ ಮೀನೆಲ್ಲ ತಿಂತಾ ಇತ್ತು. ನಮ್ಮ ಮನೆಯವರ ಬೈಕ್ ಪಾಪ ಒದ್ದೆ ಆಗ್ತಾ ಉಂಟು. ಫುಲ್ ಗ್ರೀನ್ ಗ್ರೀನ್. ನಮ್ಮ ಮನೆಯವರು ಎಣ್ಣೆ ಹಾಕ್ತಾ ಇದ್ದಾರೆ. ಒಂದು ನಿಮಿಷ ತೋರಿಸ್ತೀನಿ. ಎಣ್ಣೆ ಬಾಡ್ರೆ ಗೊತ್ತು ಅಜ್ಜಿ. ಅವೆಂಚೆ ಸ್ವಲ್ಪ ಕೆಳಗೆ ಹಾಕಿದ್ರು. ನಮ್ಮನೆಯವ್ರದ್ದು ಸೋಪ್ ರೆಡಿ ಆಗ್ತಾ ಉಂಟು. ಕಲರ್ ಚೇಂಜ್ ಹಾಕೋಣ. ಸೋಡಿಯಂ ಹೈಡ್ರಾಕ್ಸೈಡ್ ಚೇಂಜ್ ಆಗ್ಬಿಡದಾ? ಸೋಡಿಯಂ ಹೈಡ್ರಾಕ್ಸೈಡ್ ಇದ್ದಂದೆ ಸೋಪ್ ಆಪುಜಿ. ಸೋಡಿಯಂ ಹೈಡ್ರಾಕ್ಸೈಡ್ ಇದ್ದಂದೆ ಸೋಪು ಆಪುಜಿ. ಕಂಪನಿ నుంచి ಆರ್ಪಾಡು ಆಫ್ నుంచి. ಬಟ್ ಅದು ಆದರೆ ಅವರು ಯೂಸ್ ಮಾಡುವಂಥ ಆಯಿಲ್ ಡಿಫ್ರೆಂಟ್ ಆಗಿರುತ್ತೆ. ಇದೀಗ
ರಕ್ತ ಚಂದನ ಮಾಡ್ತಾ ಇರೋದು. ರಕ್ತಚಂದನ ಪೌಡ್ರ್ ಇದು. ಪೌಡ್ರ್ ಸ್ಮೆಲ್ ಉಂಟು. ಅದಿನ್ನು ಗಟ್ಟಿ ಆಗ್ತಾ ಬರಬೇಕು. ಅದು ಗಟ್ಟಿಯಾಗಿ ನಮ್ಮ ಈ ದೋಸೆಯದ್ದು ಬಂದ ಬರುತ್ತೆ, ಇಡ್ಲಿ ಬಂದಲ್ಲ ಆ ಟೈಪ್ ಬರುತ್ತೆ. ಓ, ಅಷ್ಟು ದಪ್ಪ ಆಗಬೇಕು. ದಪ್ಪ ಆದಮೇಲೆ ಇದಕ್ಕೆ ಹಾಕೋದಲ್ಲ. ಯಾರಿಗಾದ್ರೂ ಬೇಕಾದರೆ ಆರ್ಡರ್ ಹಾಕಿ ಆಯ್ತಾ? ನಾನು ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ, ಅದರ ಮುಖಾಂತರ ನೀವು ಆರ್ಡರ್ ಹಾಕ್ಬೋದು. ಓಕೆ. ಇದು ಎಷ್ಟು ಆಯಿಲ್ ಯೂಸ್ ಮಾಡಿ? 5 ಅಲ್ಲ? 4. ಆಲಿವ್ ಆಯಿಲ್, ಕೊಕೊನಟ್ ಆಯಿಲ್, ಆಲಿವ್ ಆಯಿಲ್, ಮತ್ತು ಹರಳೆಣ್ಣೆ ಮತ್ತು ಎಳ್ಳೆಣ್ಣೆ. ಮೇಯ್ನ್ ಆಗಿ ಜಾಸ್ತಿ ಬೇಕಾದದ್ದು ಕೊಕೊನಟ್ ಆಯಿಲ್. ಆ್ಯಕ್ಚುಲಿ ಕಂಪನಿಯವರೆಲ್ಲ ಮಾಡ್ತಾರಲ್ಲ, ಅಲ್ಲಿ ರೀತಿ ಆಯಿಲ್ ಯೂಸ್ ಮಾಡಲ್ಲ ಅವರು. ಮತ್ತೆ ಅವರು ಯೂಸ್ ಕೆಮಿಕಲ್ ಆಯಿಲ್ ಎಷ್ಟು ಯೂಸ್ ಮಾಡೋದಿಲ್ಲ, ಕೆಮಿಕಲ್ ಹಾಕ್ತಾರೆ ಬೇಗ ಹಾಳಾಗ್ತಿದ್ದ ಹಾಗೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಕೆಮಿಕಲ್ ಹಾಕಿ ಫುಲ್ ಕೆಮಿಕಲ್ ಸೋಪ್ ಅಷ್ಟೇ. ಒಂದು 30 ರೂಪಾಯಿ ಸೋಪ್ ಅವರಿಗೆ ಅಲ್ಲಿ ಅಮ್ಮಮ್ಮ ಅಂದರೆ ಒಂದು 3 ರಿಂದ 5 ರೂಪಾಯಿ ಒಳಗೆ ರೆಡಿ ಆಗುತ್ತೆ. ಅಲ್ಲಿ ಕಾಕಿ ಅಷ್ಟೇ ಏನಿರ್ಬೋದು. ಆಲಿವ್ ಆಯಿಲ್ಗೆ ಉಂಟು ರೇಟ್. ಆ್ಯಕ್ಚುಲಿ ನಾವು ಈ ರೀತಿ ಸೋಪ್ ಮಾಡಿ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿ ಸುಮಾರು ಒಂದು ವರ್ಷ ಆಗ್ತಾ ಒಂದು ಹತ್ರ ಅಲ್ಲ, ಜಾಸ್ತಿ ಆಗಿದೆ ಅನಿಸುತ್ತೆ. ಜಾಸ್ತಿ ಆಗಿದೆ ಅಂದ್ರೆ ಒಂದು 3-4 ತಿಂಗಳು ನಾವೇ ಯೂಸ್ ಮಾಡ್ತಾ ಇದ್ವಿ ಫಸ್ಟಿಗೆ. ನಾನು ಮಾಡಿದ್ದು ನೋಡುದು ಕಡಿಮೆ, ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆಲ್ಲ, ಇವ್ರು ಬೆಳಿಗ್ಗೆ ಮಾಡ್ತಾ ಇದ್ವಿ, ಹಾಗೆ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ಮನೆಯಲ್ಲಿ ಇದ್ದೀನಲ್ಲ, ಹಾಗೆ ನೋಡ್ತಾ ಇದ್ದೀನಿ ಎಂತೆಲ್ಲ ಮಾಡ್ತಾರೆ ಅಂತ. ಇದನ್ನು ಮೊದಲು ಕೈಯಲ್ಲಿ ತಿರುಗಿಸ್ತಾ ಇದ್ರು, ಅದೊಂದು ನೋಡಿದ್ದೆ ನಾನು. ಲೇಟ್ ಆಗುತ್ತೆ, ತಿರುಗಿಸ್ತಾ ಇರಬೇಕು, ಅದು ದಪ್ಪ ಆಗ್ತಾ ಬರಬೇಕು. ದಪ್ಪ ಬಂತೀಗ ಅವಾಗ ತುಂಬ ಇದಿಷ್ಟು ಮಾಡಿದ್ರೆ ಟೋಟಲ್ ಎಷ್ಟು ಸೋಪ್ ಆಗ್ತದೆ? ಇದು 18 ಅಂದ್ರೆ 100 ಗ್ರಾಮ್. ಸಾರಿ, ಆ್ಯಕ್ಚುಲಿ ನಾವು ಇಲ್ಲಿ ಮಾಡೋ 90 ಗ್ರಾಮ್ ಆಗುತ್ತೆ, ಅದು ಡ್ರೈ ಆದಮೇಲೆ 80 ಗ್ರಾಮ್ ಬರುತ್ತೆ. ಇದರಲ್ಲಿ ಹಾಕಿ ನಾವು ಕಟ್ ಮಾಡುವಾಗ 90 ಗ್ರಾಮ್ ಎಲ್ಲಿ ಇರ್ತದೆ, ಮತ್ತೆ 80 ಗ್ರಾಮಿಗೆ ಬರ್ತದೆ. ಮತ್ತು ಅದು ಡ್ರೈ ಆದಮೇಲೆ ಅದು 45 ದಿನ ಡ್ರೈ ಮಾಡಲಿಕ್ಕೆ ಉಂಟು, ಆದಮೇಲೆ ಯೂಸ್ ಮಾಡಲಿಕ್ಕೆ. ಇದು ಹರಳೆಣ್ಣೆ ನಾವು ಮೇಲ್ಗಡೆ ಬಿಡೋದು. ಅದಕ್ಕೆ ಮೇಲ್ಗಡೆ ಮಾತ್ರ ಹಾಕೋದು. ಮೇಲ್ಗಡೆ ಯಾಕೆ ಹಾಕೋದು ಅಂದರೆ ಸ್ವಲ್ಪ ಬೆನಿಫಿಟ್ ಚೆನ್ನಾಗಿ ಸಿಗುತ್ತೆ ಅಂತಾರೆ. ಈ ಡ್ರೈ ಸ್ಕಿನ್ ಇರೋರಿಗೆ ಅವರಿಗೆಲ್ಲ ಸ್ಕಿನ್ ಡ್ರೈ ಆಗಲ್ಲ ಬೇಗ, ಇದರ ಬೆನಿಫಿಟ್ ಡೈರೆಕ್ಟ್ ಸಿಗುತ್ತೆ. ಇದನ್ನು ಹೆಚ್ಚು ಮಿಕ್ಸ್ ಮಾಡಲಿಕ್ಕೆ ಏನಿಲ್ಲ, ಇದನ್ನು ಇಷ್ಟೇ ಈಗ ಮಾಡಿ ಒಂದು ಚೂರು ಲೈಟ್ ಮಿಕ್ಸ್ ಮಾಡಿಬಿಟ್ಬಿಡೋದು ಅಷ್ಟೇ, ಇಷ್ಟೇ, ಮಿಕ್ಸ್ ಮಾಡಲಿಕ್ಕಿಲ್ಲ. ಸ್ಟಪ್ ಆಯ್ತು. ಈಗ ತುಂಬ ಸಾಮಾನು ಬೇಕು, ಟೈಮ್ ತಗೊಳುತ್ತೆ, ಪೇಷನ್ಸ್ ಬೇಕು ಮಾಡಲಿಕ್ಕೆ. ಅದು 100%. ಯಾಕಂದರೆ ನಾವು ಹಾಕುವಂಥದ್ದು ಏನಾದರೂ ಒಂಚೂರು ಆ ಕಡೆ ಆಯ್ತಂದರೆ ಮಾಡಿದಷ್ಟು ಹಾಳಾಗುತ್ತೆ. ನಮ್ಗೆ ತುಂಬ ಸಲ ಆಗಿದ್ದು ಸಹ ಇದೆ, ಅದನ್ನು ನಾವು ಯೂಸ್ ಮಾಡ್ತೀವಿ ಅಷ್ಟೇ, ಹೊರಗಡೆ ಯಾರಿಗೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಅಂದರೆ ಮತ್ತೆ ಫಸ್ಟಿಗೆ ಮಾಡುವಾಗ ಹಾಳಾದದ್ದು, ಫಸ್ಟಿಗೆ ಆಗಿದೆ. ಅದಾದ್ಮೇಲೆ ಒಂದು ಸಲ ಏನು ಮಾಡಲಿಕ್ಕೆ ಆಗುತ್ತೆ. ಇದನ್ನೀಗ ಇದಕ್ಕೆ ಹಾಕೋದಷ್ಟೇ. ನೋಡಿ ಎಷ್ಟು ದಪ್ಪ ಉಂಟು ಅಂತ. ತುಂಬ ದಪ್ಪ ಆಗಿದೆಯಲ್ಲ. ಇನ್ನು ಸ್ವಲ್ಪ ತಿರುಗಿಸಿದ್ರೆ ಫುಲ್ ಗಟ್ಟಿ ಆಗ್ತದೆ. ಅದಕ್ಕೆ ನಾನು ಸಿಲಿಕಾನಿದ್ದು ಸ್ಪೂನು ಇರ್ಲಿಕ್ಕೊಂದು ಉಂಟು, ಅದು ಕೊಡುವುದಿಲ್ಲ ನಾನು. ಮೇಲೆ ಉಂಟು. ನಿನ್ನೆ ಹುಡುಕ್ಲಿಕ್ಕೆ ಹೋದ್ವಿ, ಸಿಗ್ಲಿಲ್ಲ ಅಲ್ಲಿ.
ತಗೊಳ್ಲಿಕ್ಕೆ ಹೋದ್ದು ಡಿಮಾರ್ಟಲ್ಲಿ ನೋಡಿದ್ವಿ ಅಲ್ಲಿ ಇಲ್ಲ. ಹೌದು, ಅಲ್ಲಿ ಇರ್ಲಿಕ್ಕಿತ್ತು, 2 ಇತ್ತು, ಸುಮ್ಮನೆ ಯಾಕೆ ವೇಸ್ಟ್. ಬ್ರಷ್ ಒಂದಿತ್ತು, ಸಿಲಿಕಾನ್ ಬ್ರಷ್. ಅದು ನಮ್ಮ ಹತ್ರ ಆಲ್ರೆಡಿ 2 ಉಂಟು. ಇದೇ ನಾವು ಅಷ್ಟು ಯೂಸ್ ಸಹ ಮಾಡಲ್ಲ. ಅದು ದೋಸೆ ಏನಾದ್ರು ಮಾಡ್ಲಿಕ್ಕೆ ಏನಾದ್ರೆ ಅದು ಬಂದಾಗ ಏನಾದ್ರು ಬೇಕಾಗುತ್ತೆ ಅಂತ ತಂದಿದ್ದಾರೆ. ಅಲ್ಲಿ ಒಂದು ನಾನು ಯೂಸ್ ಮಾಡಿ ಹಾಳು ಮಾಡಿದ್ದೀನಿ. ಕಟ್ ಮಾಡಿಟ್ಟಿದ್ದಾರೆ. ಅದು ಇಲ್ಲಿ ಕಟ್ ಮಾಡ್ತದಲ್ಲ ಆ ಥರ. ಎಲ್ಲ ಇದಕ್ಕೆ ಸೋಪಿಗೆ ಯೂಸ್ ಆದಲ್ಲ. ಮತ್ತೆ ಇದಕ್ಕೆ ಯೂಸ್ ಆಗೋದು. ಅದು ನೋಡಿ ಎಷ್ಟು ದಪ್ಪ ಆಯ್ತು ಈಗ. ಸ್ವಲ್ಪ ಇನ್ನೊಂದು 2-3 ನಿಮಿಷ ಬಿಟ್ರೆ. 2 ಬೇಡ, 1 ನಿಮಿಷ ಇಟ್ರೂ ದಪ್ಪ ಬಿಡುತ್ತೆ. ಇದು ಕೆಮಿಕಲ್ ಫ್ರೀ ಆಗಿರೋಂಥ ಸೋಪ್, ನ್ಯಾಚುರಲ್ ಸೋಪ್ ಅಂತ ಹೇಳ್ಬೋದು. ಇದೆಲ್ಲ ತುಂಬಾ ಜನ ಯೂಸ್ ಮಾಡಿದ್ದಾರೆ ಮಾತ್ರ. ನಮ್ಮ ತುಂಬಾ ಜನ ತಗೊಂಡು ಎಲ್ಲರೂ ಒಳ್ಳೆಯ ಒಂದು ರಿವ್ಯೂ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಂತೇಳಿ. ಚೆನ್ನಾಗಿ ಸಹ ಇದೆ. ನನಗೆ ಗೊತ್ತು ಚೆನ್ನಾಗಿದೆ ಅನ್ನೋದು. ಅಷ್ಟು ಯಾಕಂದ್ರೆ ನಾನೇ ಮಾಡ್ತೀನಿ, ಏನು ಹಾಕ್ತೀನಿ ನನಗೆ ಗೊತ್ತು. ಬೇರೆ ಏನು ಹಾಕಲ್ಲ ನಾವು, ಖಾಲಿ ಆಲಿವ್ ಆಯಿಲು ಮತ್ತು ಕೊಕೊನಟ್ ಆಯಿಲು, ಎಳ್ಳೆಣ್ಣೆ, ಹರಳೆಣ್ಣೆ ಇಷ್ಟೇ ಹಾಕೋದು. ಅಷ್ಟು ಈ ರೀತಿ ಮಾಡೋದು. ಇನ್ನೂ ಡ್ರೈ ಆದಂದ್ರೆ ಇದನ್ನ ಕಟ್ ಮಾಡ್ಲಿಕ್ಕೆ ಉಂಟು. ಈ ಮೋಲ್ಡ್ನ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೇನೆ ಅಂತಂದ್ರೆ ಹುಡುಕಿ ಲಾಸ್ಟಿಗೆ ಈ ತರ ರೆಡಿ ಆಯ್ತು. ಅದಕ್ಕೆ ಮೊದಲು ಒಂದು ಫ್ಲೈಟ್ ಮಾಡಿದ್ರು, ಅದು ಆಗ್ಲಿಲ್ಲ. ಯಾಕಂದ್ರೆ ಇಲ್ಲಿಗೆ ಅವ್ರಿಗೆ ಐಡಿಯಾ ಸಿಗೋದಿಲ್ಲ ಹೇಗೆ ಮಾಡ್ಬೇಕು ಅನ್ನೋದು. ನಾವು ಹೇಳಿದ್ರು ಸಹ ಅವ್ರಿಗೆ ಅರ್ಥ ಆಗಲ್ಲ. ಬಟ್ ಇದನ್ನು ನಾನು ಬಾರಿಸಿದ್ದು ನಮ್ಮ ಮಂಗಳೂರು ಬಂದರಲ್ಲಿ ಮಾಡಿಸಿದ್ದು. ನಾನು ಹೇಳಿದ್ರು ಕೂಡಲೇ ಚೆನ್ನಾಗಿ ಮಾಡಿಕೊಟ್ರು ರಿಯಲಿ. ಅದು ಬೆಳಿಗ್ಗೆ ಹೋಗಿ ಹೇಳಿದ್ದು, ಬೆಳಿಗ್ಗೆಲ್ಲ ಮಧ್ಯಾಹ್ನ ಹೇಳಿದ್ದು, ಸಂಜೆ ರೆಡಿ ಆಗಿತ್ತು. ಆಯ್ತಿಲ್ಲ, ಇದಿನ್ನು 24 ಗಂಟೆ ಬಿಡ್ಬೇಕಿದ್ನ. ಹೀಗೆ ಇಲ್ಲಿಗೆ ಡ್ರೈ ಆಗುತ್ತೆ. ಡ್ರೈ ಆದ್ಮೇಲೆ ಡ್ರೈ ಆದ ನಂತರ ಅದನ್ನ ಒಂದು ಸಣ್ಣ ಮಿಷನ್ ನಾವು ರೆಡಿ ಮಾಡಿದ್ದೀನಿ, ಅದರಲ್ಲಿ ಕಟ್ ಮಾಡೋದು ಸಹ ತೋರಿಸ್ತೀನಿ. ಓಕೆ ಡನ್.